ಸಾಕುನಾಯಿ ಎಂದರೆ ನಂಬಿಕಸ್ಥ ಪ್ರಾಣಿ, ಮನೆಯ ಸದಸ್ಯನಿದ್ದಂತೆ ಅಂತೀವಿ. ಆದ್ರೆ ಅದೇ ಸಾಕುನಾಯಿ ರಕ್ಕಸನಂತೆ ತಿರುಗಿಬಿದ್ದರೆ, ಅದರಲ್ಲೂ ನಡುರಸ್ತೆಯಲ್ಲಿ ಹೋಗುತ್ತಿದ್ದ ತಾಯಿ ಮತ್ತು ಮಗಳ ಮೇಲೆರಗಿದರೆ ಹೇಗಿರುತ್ತೆ? ಇತ್ತೀಚೆಗೆ ತಮಿಳುನಾಡಿನಲ್ಲಿ ನಡೆದ ಒಂದು ಆತಂಕಕಾರಿ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಈ ವಿಡಿಯೋ ನೋಡಿದ್ರೆ ನಿಮ್ಮ ಮೈ ಜುಮ್ ಎನ್ನೋದು ಗ್ಯಾರಂಟಿ. ಈ ಘಟನೆ ನಡೆದಿದ್ದು ತಮಿಳುನಾಡಿನ ಒಂದು ವಸತಿ ಪ್ರದೇಶದಲ್ಲಿ. ಸನ್ ನ್ಯೂಸ್ ಹಂಚಿಕೊಂಡಿರುವ ಈ ದೃಶ್ಯದಲ್ಲಿ ಏನಾಗುತ್ತೆ ಅಂದ್ರೆ, ಮನೆಯ ಆವರಣದ ಒಳಗಿದ್ದ ನಾಯಿಯೊಂದು ಗೇಟ್ ತೆರೆದ ತಕ್ಷಣ ಸಿಡಿದಂತೆ ಹೊರಬರುತ್ತದೆ. ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ಮಗಳ ಮೇಲೆ ಅದು ಏಕಾಏಕಿ ದಾಳಿ ಮಾಡುತ್ತದೆ. ಮಗಳನ್ನು ರಕ್ಷಿಸಲು ತಾಯಿ ಧಾವಿಸಿದಾಗ ಆ ನಾಯಿ ಅವರಿಬ್ಬರನ್ನೂ ಬಿಡದೆ ಬೇಟೆಯಾಡಲು ಶುರುಮಾಡುತ್ತದೆ. ಆ ತಾಯಿ ತನ್ನ ಮಗಳನ್ನು ಎಳೆದಾಡುತ್ತಾ ನಾಯಿಯಿಂದ ತಪ್ಪಿಸಿಕೊಳ್ಳಲು ಪಡುತ್ತಿದ್ದ ಹತಾಶ ಹೋರಾಟ ನಿಜಕ್ಕೂ ಎದೆನಡುಗಿಸುವಂತಿದೆ. ಈ ಕಥೆಯಲ್ಲಿ ಅತ್ಯಂತ ಆಘಾತಕಾರಿ ವಿಷಯವೆಂದರೆ ಆ ನಾಯಿಯ ಮಾಲೀಕರ ವರ್ತನೆ. ಗದ್ದಲ ಕೇಳಿ ಮನೆಯಿಂದ ಹೊರಬಂದ ಇಬ್ಬರು ಮಹಿಳೆಯರು ಮತ್ತು ಒಬ್ಬ ಪುರುಷ ಆಪತ್ತಿನಲ್ಲಿದ್ದ ತಾಯಿ ಮಗಳಿಗೆ ಸಹಾಯ ಮಾಡುತ್ತಾರೆ ಅಂದುಕೊಂಡರೆ ಅಲ್ಲಿ ನಡೆದಿದ್ದೇ ಬೇರೆ. ತಮ್ಮ ನಾಯಿ ಬೇರೆಯವರನ್ನು ಕಚ್ಚುತ್ತಿದೆ ಎಂದು ಗೊತ್ತಿದ್ದರೂ ಅದನ್ನು ನಿಯಂತ್ರಿಸುವ ಬದಲು ಅವರು ಕೂಡಲೇ ಗೇಟ್ ಮುಚ್ಚಿಕೊಂಡು ಒಳಗೋಡುತ್ತಾರೆ. ಅಂದರೆ ಆ ನಾಯಿಯನ್ನು ಹೊರಗೆ ಬಿಟ್ಟು ಸಂತ್ರಸ್ತರು ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಹರಸಾಹಸ ಪಡಲಿ ಎಂದು ಬಿಟ್ಟುಬಿಡುತ್ತಾರೆ. ಇಂತಹ ಬೇಜವಾಬ್ದಾರಿತನಕ್ಕೆ ಏನನ್ನಬೇಕು? ಅಸಹಾಯಕ ಸ್ಥಿತಿಯಲ್ಲಿದ್ದ ಆ ತಾಯಿ ಮತ್ತು ಮಗಳು ರಸ್ತೆಯಲ್ಲಿದ್ದ ಮರಳನ್ನು ನಾಯಿಯ ಮೇಲೆ ಎಸೆಯುತ್ತಾ ಹೇಗೋ ಮಾಡಿ ಅದನ್ನು ಹಿಮ್ಮೆಟ್ಟಿಸಲು ಪ್ರಯತ್ನಿಸುತ್ತಾರೆ. ಕೊನೆಗೆ ನಾಯಿ ಅಲ್ಲಿಂದ ಓಡಿ ಹೋಗುತ್ತದೆ. ಆದರೆ ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ. ನಾಯಿ ಮತ್ತೆ ತನ್ನ ಮನೆಯ ಗೇಟ್ ಬಳಿ ಬಂದಾಗ ಮಾಲೀಕರು ಬಾಡಿಲು ತೆರೆಯುವುದಿಲ್ಲ. ಇದರಿಂದಾಗಿ ನಾಯಿ ಹೊರಗೇ ಇರಬೇಕಾಗುತ್ತದೆ. ಪ್ರಾಣಿಗಳ ಮೇಲೆ ನಮಗೆ ಪ್ರೀತಿ ಇರಬೇಕು ನಿಜ, ಆದರೆ ತಮ್ಮ ಸಾಕುಪ್ರಾಣಿ ಇತರರ ಪ್ರಾಣಕ್ಕೆ ಕುತ್ತು ತರುತ್ತಿರುವಾಗ ಕೈಕಟ್ಟಿ ಕುಳಿತುಕೊಳ್ಳುವುದು ಎಷ್ಟು ಸರಿ? ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ನೆಟ್ಟಿಗರು ಆ ನಾಯಿಯ ಮಾಲೀಕರ ವಿರುದ್ಧ ಕೆಂಡ ಕಾರುತ್ತಿದ್ದಾರೆ. ಸಾಕುನಾಯಿಗಳನ್ನು ಸಾಕುವವರು ಅವುಗಳಿಗೆ ಸರಿಯಾದ ತರಬೇತಿ ನೀಡಬೇಕು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಅವುಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಎಂಬ ಕೂಗು ಕೇಳಿಬರುತ್ತಿದೆ. ಇಂತಹ ಘಟನೆಗಳು ಮರುಕಳಿಸದಂತೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂಬುದು ಎಲ್ಲರ ಒತ್ತಾಯ. ವೀಕ್ಷಕರೇ, ಆ ಮಾಲೀಕರ ನಡೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.